ನಮಸ್ಕಾರ ಸ್ನೇಹಿತರೆ, ಕನ್ನಡ ಬಿಗ್ ಬಾಸ್ 9 ಕಾರ್ಯಕ್ರಮದಲ್ಲಿ ಅಮೂಲ್ಯ ಗೌಡ ಸ್ಪರ್ಧಿಯಾಗಿದ್ದಾರೆ. ಅಮೂಲ್ಯ ಗೌಡ ಅವರು ಜಿ ಕನ್ನಡ ಧಾರಾವಾಹಿಯಲ್ಲಿ ಪ್ರಸಾರವಾಗಿರುವ ಜನಪ್ರಿಯ ಧಾರಾವಾಹಿ ಕಮಲಿ. ಈ ಸೀರಿಯಲ್ನಲ್ಲಿ ಕಮಲಿ ಆಗಿ ಅಭಿನಯಿಸಿರುವ ಅಮೂಲ್ಯ ಗೌಡ, ಕಮಲಿ ಧಾರಾವಾಹಿಯಲ್ಲಿ ಲಂಗ ದಾವಣಿ 2 ಜಡೆಯನ್ನು ಹಾಕಿಕೊಂಡು ಹಳ್ಳಿ ಹುಡುಗಿಯಂತಿದ್ದ ಅಮೂಲ್ಯ ಗೌಡ ನಿಜ ಜೀವನದಲ್ಲಿ ಅದಕ್ಕೆ ತದ್ವಿರುದ್ಧ. ರಿಯಲ್ ಲೈಫ್ನಲ್ಲಿ ಅಮೂಲ್ಯ ಗೌಡ ಪಕ್ಕಾ ಮಾಡರ್ನ್ ಹುಡುಗಿ. ಅಸಲಿಗೆ ಅಮೂಲ್ಯ ಗೌಡ ಮೂಲತಃ ಮೈಸೂರಿನವರು. ಮೈಸೂರಲ್ಲೇ ಹುಟ್ಟಿ ಬೆಳೆದ ಅಮೂಲ್ಯ ಗೌಡ ಸ್ವಾತಿ ಮುತ್ತು ಧಾರಾವಾಹಿಯಲ್ಲಿ ನಟಿಸುವ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟರು. ಕಮಲಿ ಧಾರಾವಾಹಿ ಇವರಿಗೆ ಜನಪ್ರಿಯತೆ ತಂದುಕೊಟ್ಟಿತು. ಈಗ ಇದೇ ಅಮೂಲ್ಯ ಗೌಡ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ 9 ಕಾರ್ಯಕ್ರಮದಲ್ಲಿ ಅಮೂಲ್ಯ ಗೌಡ ಸ್ಪರ್ಧಿಯಾಗಿದ್ದಾರೆ. ಅಮೂಲ್ಯ ಗೌಡ ಅವರ ಹಾಟ್ ಫೋಟೋಸ್ಗಳು ಇಲ್ಲಿವೆ. ಅಮೂಲ್ಯ ಗೌಡ ಸಖತ್ ಸ್ಟೈಲಿಶ್. ಬಿಗ್ ಬಾಸ್ ಮನೆಯಲ್ಲಿ ಬಂದಿಯಾಗಿದ್ದಾರೆ ಅಮೂಲ್ಯ ಗೌಡ. ಮೈಸೂರಿನ ಹುಡುಗಿ ಅಮೂಲ್ಯ ಗೌಡ. ಕಮಲಿ ಧಾರಾವಾಹಿಯಲ್ಲಿ ನಟಿಸಿದ್ದ ಅಮೂಲ್ಯ ಗೌಡ ಹಳ್ಳಿ ಹುಡುಗಿಯಾಗಿ ಕಾಣಿಸಿಕೊಂಡಿದ್ದ ಅಮೂಲ್ಯ ಗೌಡ ರಿಯಲ್ ಲೈಫ್ನಲ್ಲಿ ಫುಲ್ ಮಾಡೆಲ್. ಕಿರುತೆರೆಯಲ್ಲಿ ಮಿಂಚಿರುವ ಅಮೂಲ್ಯ ಗೌಡ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.